2018 ಶುಭ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲರನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೇಂದ್ರ ಮಹಿಳಾ ಘಟಕದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬದುಕಿನಲ್ಲಿ ಮಾತೃಸ್ಥಾನದಲ್ಲಿ ನಿಲ್ಲುವಂತಹ ಹೆಣ್ಣು ತಾಯಿಯಾಗಿಯೋ, ತಂಗಿಯಾಗಿಯೋ, ಅಕ್ಕನಾಗಿಯೋ, ಮಡದಿಯಾಗಿಯೋ, ಸ್ನೇಹಿತೆಯಾಗಿಯೋ ಹೀಗೆ ನಾನಾ ರೂಪದಲ್ಲಿ ತನ್ನ ಬದುಕಿನ ಕರ್ತವ್ಯವನ್ನು ನಿರ್ವಹಿಸುತ್ತಲೇ ತನಗೆ ಪ್ರೋತ್ಸಾಹ ದೊರೆತಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವುದು ಎಲ್ಲರಿಗೂ ತಿಳಿದಂತಹ ವಿಚಾರ. ಹೆಚ್ಚೇಕೆ ಚಂದ್ರಯಾನದವರೆಗಿನ ಪ್ರಯಾಣದಲ್ಲಿಯೂ ಮಹಿಳೆಯ ಹೆಸರು ದಾಖಲಾಗಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಹಾಗಿದ್ದರೆ ಮಹಿಳೆ ಓರ್ವ ಶಕ್ತಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಧೀಶಕ್ತಿ ಇರುವ ಹೆಣ್ಣು ಗಂಡು ಮೆಟ್ಟಿನ ಕಲೆ ಎನಿಸಿದ ಯಕ್ಷಗಾನದಿಂದ ಹೇಗೆ ಹಿಂದೆ ಉಳಿದಾಳು ಹೇಳಿ? ಆಂಗಿಕ ಚಲನೆಯ ಸೌಂದರ್ಯ, ವಾಚಿಕ ವೈಭವದ ಶಬ್ದ ಮಾಧುರ್ಯ, ಪಾತ್ರೋಚಿತ ಗಾಂಭೀರ್ಯ ನೀಡುವ ಆಹಾರ್ಯ ಮತ್ತು ಭಾವ ವಿಭಾವ ಅನುಭವ ಈ ಕ್ಷೇತ್ರದಲ್ಲಿಯೂ ಸಾಧನೆಗೆ ತೊಡಗಿದ್ದಾಳೆ. ಪ್ರೋತ್ಸಾಹ ಸಾಧನೋತ್ಸಾಹವನ್ನು ಹೆಚ್ಚಿಸುತ್ತದೆ. ಯಕ್ಷಗಾನ ಕ್ಷೇತ್ರದ ಮಹಿಳೆಯರ ತೊಡಗುವಿಕೆ ಸಾಧನಾಶ್ರಮವನ್ನು ಗಮನಿಸಿದ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಭಾಗವತರು ನಮ್ಮ ಮಹಿಳಾ ಘಟಕದ ಸದಸ್ಯರಿಗೆ ವೇದಿಕೆಯನ್ನು ಇದ್ದು ಪ್ರೋತ್ಸಾಹಿಸಿದ್ದಾರೆ. ಇದಕ್ಕಾಗಿ ನಮ್ಮ ಘಟಕದ ಪರವಾಗಿ ಮೊದಲಾಗಿ ಅವರಿಗೆ ಅಭಿವಂದನೆಯನ್ನು ನಾವು ಸಲ್ಲಿಸುವುದಕ್ಕೆ ತುಂಬು ಹೃದಯದಿಂದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ಪುಣ್ಯಕೋಟಿ ಮತ್ತು ರಾಣಿ ಶಶಿಪ್ರಭೆ ಎಂಬ ಎರಡು ಪ್ರಸಂಗಗಳನ್ನು ಕೇವಲ 1 ಗಂಟೆ 10 ನಿಮಿಷಗಳೊಳಗೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೇವೆ. ಇದು ಉತ್ಸವ, ಸಂಭ್ರಮ ಇರಲೇಬೇಕು ಎನ್ನುವ ನೆಲೆಯಲ್ಲಿ ಹಲವು ಉದಯೋನ್ಮುಖ ಮಹಿಳಾ ಕಲಾವಿದೆಯರನ್ನು ವೇದಿಕೆಯಲ್ಲಿ ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಯಕ್ಷಕಲಾ ಪ್ರೀತಿಯನ್ನು ಪಾತ್ರಗಳ ಮೂಲಕ ಈ ಕಲಾವಿದೆಯರು ಪ್ರತಿಬಿಂಬಿಸಲಿದ್ದಾರೆ. ಇಂದಿನ ಈ ಕಥಾನಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಎಲ್ಲ ಯಕ್ಷ ಕೇಂದ್ರ ಮಹಿಳಾ ಘಟಕದ ಸದಸ್ಯರಿಗೆ ನಿರ್ದೇಶನವನ್ನು ಮಾಡಿದವರು ನಮ್ಮ ಕೇಂದ್ರ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು. ಇಂದಿನ ಪಾತ್ರ ಪರಿಚಯ: ಸತ್ಯ ಪಾತ್ರದಲ್ಲಿ ಛಾಯಾಲಕ್ಷ್ಮಿ, ಮಿಥ್ಯಾ ಪಾತ್ರದಲ್ಲಿ ಕೃತಿ, ಕಾಳಿಂಗನಾಗಿ ಅಶ್ವಿನಿ ಆಚಾರ್ಯ, ಗೋಮಾತೆಯರಾಗಿ ಕಾವ್ಯ ಶೆಟ್ಟಿ, ವೈಷ್ಣವಿ, ಸಾಕ್ಷ್ಯ ವೈರೈ, ಭೂಮಿಕಾ, ಜಿತಾಶ್ರೀ ಮತ್ತಿತರರು. ಸಖಿಯರಾಗಿ ಕಾವ್ಯ, ಸಾಕ್ಷ್ಯ, ಜಿತಾಶ್ರೀ, ವಿದಿಶಾ, ಧ್ರುವಿ ಶೆಟ್ಟಿ, ಧೃತಿ, ಅಭಿನವಿ ಹೊಳ್ಳ, ಯುಕ್ತ, ರಶ್ಮಿತಾ ಮುಂತಾದವರು ಗೋಮಾತೆಯರ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪುಣ್ಯಕೋಟಿಯಾಗಿ ಕುಮಾರಿ ಚೈತ್ರ, ವ್ಯಾಘ್ರನಾಗಿ ಸಾಯಿಸುಮಾ ನಾವಡ, ಶಶಿಪ್ರಭೆ ಮೊದಲನೇ ಶಶಿಪ್ರಭೆಯಾಗಿ ವೈಷ್ಣವಿ ರಾವ್ ಪಡುಬಿದ್ರಿ, ಎರಡನೆಯ ಶಶಿಪ್ರಭೆಯಾಗಿ ಭೂಮಿಕಾ, ಭ್ರಮರಕುಂತಳೆಯಾಗಿ ಪ್ರತಿಷ್ಠಾ ರೈ, ಹಾಗೆ ಎರಡನೇ ಭ್ರಮರಕುಂತಳೆಯಾಗಿ ಬಿಂದ್ಯಾ ಎಲ್ ಶೆಟ್ಟಿ, ಕಮಲಧ್ವಜನಾಗಿ ಶ್ರೀರಕ್ಷಾ, ಮಾರ್ತಾಂಡ ತೇಜನಾಗಿ ಶಿವಾನಿ ಸುರತ್ಕಲ್, ಕಮಲಧ್ವಜನಾಗಿ ಅನನ್ಯ ಐತಾಳ್, ದೇವಿಯಾಗಿ ಅಶ್ವಿನಿ ಆಚಾರ್ಯ. ಹಿಮ್ಮೇಳವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಕಲಾವಿದರ ಪರಿಚಯ: ಶ್ರೀ ಸತೀಶ್ ಶೆಟ್ಟಿ ಬೋಂದೇಲ್ ಭಾಗವತರು ಇಂದಿನ ಈ ಕಾರ್ಯಕ್ರಮವನ್ನು ಭಾಗವತರಾಗಿ ಮುನ್ನಡೆಸಲಿಕ್ಕಿದ್ದಾರೆ. ಮದ್ದಲೆ ವಾದನದಲ್ಲಿ ಶ್ರೀ ಜಯರಾಮಾಚಾರ್ಯ ಚೇಳಾಯರು, ಚಂಡೆ ವಾದನದಲ್ಲಿ ಕುಮಾರಿ ಅಪೂರ್ವ ಆರ್ ಸುರತ್ಕಲ್. ಶ್ರೀ ಗುರುಗಣಾಧಿಪತಯೇ ನಮಃ.
ಸತ್ಯ ನೀನು. ನಗುತ್ತಲೆಂದ ಮಿಥ್ಯನಾಗ ಸತ್ಯ ನೀನು ಎಂದ ಸತ್ಯ ನೀನು. ಬಗೆಯನರಿಗಾದೆ ಮರುಳೆ ಎಲ್ಲ ಬಗೆಯನರಿಗಾದೆ ಮರುಳೆ ಸತ್ಯ ನೀನು. ಜಗದುಳಿಂದು ಶ್ರೇಷ್ಠ ನಾನು ಸತ್ಯ ನೀನು. ಜಗದುಳಿಂದು ಶ್ರೇಷ್ಠ ನಾನು ಸತ್ಯ ನೀನು. ಬರಿದೆ ಬಗುಳ ಬೇಡ ಎನ್ನುಳಿಂದು ಬರಿದೆ ಬಗುಳ ಬೇಡ ಎನ್ನುಳಿಂದು ಸತ್ಯ ನೀನು. ನಗುತ್ತಲೆಲ್ಲ ಮಿಥ್ಯನಾಗ ಸತ್ಯ ನೀನು. ಸತ್ಯ ನೀನು. ಸತ್ಯದಲ್ಲಿ ಹೊರತು ಸತ್ಯದಲ್ಲಿಲ್ಲ. ನಿನ್ನನ್ನು ನಂಬಿ ಬಂದ
ಈಗ ಕರ್ನಾಟ ದೇಶದಿ ಧರಣಿ ಮಂಡಲ ಮಧ್ಯ ತುಳುಬಲು ಮೆರೆಯುತ್ತೀಗ ಕರ್ನಾಟ ದೇಶದಿ ಇರುವ ಕಾಳಿಗನೆಂಬ ಗೊಲ್ಲನು ಹರಿಯ ಭಕ್ತನು ದಿನದಲ್ಲಿ ಇರುವ ಕಾಳಿಗನೆಂಬ ಗೊಲ್ಲನು ಹರಿಯ ಭಕ್ತನು ದಿನದಲ್ಲಿ ಜಗದ್ರಕ್ಷಕ ಪರಿಪಾಲಿಸು ದೇವ ಪರಿಪಾಲಿಸು. ಧರಣಿಯ ಮಧ್ಯದಲ್ಲಿರುವಂತಹ ಕರ್ನಾಟವೆಂಬಂತಹ ದೇಶ, ಇಲ್ಲಿ ಮೆರೆಯುತ್ತಿರುವಂತಹ ಕಾಳಿಂಗನೆಂಬಂತಹ ಗೋಪಾಲಕನ ನಿತ್ಯವೂ ದನಗಳನ್ನು ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗಿ ಅವುಗಳನ್ನು ಹೊಟ್ಟೆ ತುಂಬ ತಿನ್ನಿಸಿ ಕರೆದುಕೊಂಡು ಬರುವಂತಹ ಕಾಯಕ ನನ್ನದು. ಎಂದಿನಂತೆ ಇಂದು ಕೂಡ ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ಎಲ್ಲಿ ಗಂಗೆ ತುಂಗೆ ಬನ್ನಿ ಬನ್ನಿ. ಲಜ್ಜೆಯ ಸಜ್ಜನ ಗೋಪಾಲನ ನುಡಿ ಕೇಳುತ್ತ ಲಜ್ಜೆಯ ಬೀರುತ್ತ ಲಜ್ಜೆಯ ಬೀರುತ್ತ ಗೋವುಗಳೇ ಲಜ್ಜೆಯ ಬೀರುತ್ತ ಗೋವುಗಳೇ ಲಜ್ಜೆಯ ಬೀರುತ್ತ ಗೋವುಗಳೇ ಸಜ್ಜನ ಗೋಪಾಲನ ನುಡಿ ಕೇಳುತ್ತಾ ಸಜ್ಜನ ನುಡಿ ಗೋಪಾಲನ ಕೇಳುತ್ತ ಲಜ್ಜೆಯ ಬೀರುತ್ತ ಗೋವುಗಳೇ ಲಜ್ಜೆಯ ಬೀರುತ್ತ ಗೋವುಗಳು ಲಜ್ಜೆಯ ಬೀರುತ್ತ ಗೋವುಗಳು ಹೆಜ್ಜೆಯ ಮೇಲ್ಗಡೆ ಹೆಜ್ಜೆಯ ನಿರಿಸುತ್ತಾ ಹೆಜ್ಜೆಯ ಮೇಲ್ಗಡೆ ಹೆಜ್ಜೆಯ ಮೇಲ್ಗಡೆ ಹೆಜ್ಜೆಯ ಮೇಲ್ಗಡೆ ಹೆಜ್ಜೆಯ ನಿರಿಸುತ್ತಾ ಸಜ್ಜುಳು ವಂದಿಸಿ ನಿಂತಿರಲಿ ಹೆಜ್ಜೆಯ ಮೇಲ್ಗಡೆ ಹೆಜ್ಜೆಯ ನಿರಿಯುತ್ತ ಸಜ್ಜೆಯು ನಿಂದಿಸಿ ನಿಂತಿರಲಿ ಸಜ್ಜನ ಗೋಪಾಲನ ನುಡಿ ಕೇಳುತ್ತ ಲಜ್ಜೆಯ ಬೀರುತ್ತ ಯಮುನೆಯ ತುಂಗಭದ್ರೆ ಬಾರೆ ಯಮುನೆಯ ತುಂಗಭದ್ರೆ ಬಾರೆ Thank you.
ಮತ್ತೆ ಆಹಾರವನ್ನು ಕುಡುಗುತ್ತ ಹೊರವಂಟ
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರು ಸತ್ಯವಚನವನಿ ಬಳಿಕ ಯೋಚಿಸಿ ವ್ಯಾಘ್ರ ಇಷ್ಟು ಹೇಳುವ ಕೇಳದೆ ಇದ್ರೆ ಆಗುತ್ತದ ಯಾರು ಹೇಳುವೆ ನಿನ್ನ ಕತ್ತಲಿಗೆ ಮೊಲೆಯ ತೊಳೆಸಿ ಆದಷ್ಟು ಬೇಗವ ಕಂದನನು ಬಿಗಿದಪ್ಪಿಕೊಳ್ಳುತ್ತ ಅಂದು ಚಿಂತೆಯ ತಾಳಿದು ಕಹಿ ಕಂದನಮ್ಮಯ ಋಣವತಿ ಏನು ತಪ್ಪೇಳದೆ ಕಂದನನು ಬಿಗಿ ತಪ್ಪಿಕೊಳ್ಳುವ ಏನು ಚಿಂತೆ ಬಂತು ನಿನಗೆ ಅಮ್ಮಕ್ಕೆ ಏನು ಚಿಂತೆ ಬಂತು ನಿನಗೆ ಅಮ್ಮ ಜಾಣಿಗೆ ನೋಡಿ ಅಮ್ಮ ಮತ್ತೆ ನಾನು ಬೇಡಿಕೊಂಡೆ ಮತ್ತೆ ನಾನು ಬೇಡಿಕೊಂಡೆ ಅಮ್ಮ ಏನು ಚಿಂತೆ ಬಂದಿತ್ತು ನಿನಗೆ ಅಮ್ಮ ತಾಯೇ ಏನು ಚಿಂತೆ ಬಂತು? ಹುಲ್ಲು ಮೇಯಲು ತೆರಳಿದಂತಹ ನಿಮಗೆ ಏನಾಯಿತಮ್ಮ? ಹೇಳಿ ಕಂದ. ಬಂದ ಪವಣ್ಣೆ ಎಂದು ಬೀಳಿ ಕಂದ ಕಂದ ಎನ್ನ ಕೊಟ್ಟು ತಿನ್ನುವೆನೆಂಬ ಹುಲ್ಲಿಗೆ ಕಂದ ಕಂದ ಎನ್ನ ಕೊಂದು ತಿನ್ನುವೆನೆಂಬ ಹುಲ್ಲಿಗೆ ಕಂದ ಕಂದ ಚಂದದಿಂದ ಭಾಷೆಯಿಂದ ಕಂದ ಕಂದ ಚಂದದಿಂದ ಭಾಷೆಯಿಂದ ಕಂದ ಕಂದ ನಾನು ಬಂದಿದ್ದು ಮರಳಿ ಹೋದೆ
ತಿಳಿದಂತಹ ನಾನು ಘೋರಾರಣ್ಯವನ್ನ ಸೇರಿಕೊಂಡೆ. ವ್ಯಾಘ್ರನ ಕಣ್ಣಿಗೆ ಬಿದ್ದೆ. ನನ್ನನ್ನು ತಿನ್ನುವುದಕ್ಕೆಂದು ಮುಂದಾದಾಗ ನಿನ್ನನ್ನು ಕಂಡು ಮರಳಿ ಬರುತ್ತೇನೆಂದು ಭಾಷೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ನಾನೀಗ ಹೋಗಲೇಬೇಕು ಕಣೆ. ಅಮ್ಮಯ್ಯ ಲಾಲಿಪುದು ನೀ ತಮ್ಮಯ್ಯ ಹೋಗದಿರು ಅಮ್ಮ ಸುಮ್ಮನೆ ಎಲ್ಲರೂ ತಪ್ಪಲಿ ಮಾಡ್ಬೇಯ ಸುಮ್ಮನೆ ಎಲ್ಲರೂ ತಪ್ಪಲಿ ಮಾಡ್ಬೇಯ ನೆಮ್ಮದಿಯ ಪುದೆ ನಿನಗೆ ಮಾತೆ ಅಮ್ಮಯ್ಯ ಅಮ್ಮ ಕಂದ, ತಮ್ಮಯ್ಯ ಹೋಗಬೇಡ ತಾಯಿ, ನನ್ನನ್ನು ತಪ್ಪಯ್ಯನ ಮಾಡಬೇಡ ತಾಯಿ. ಮಗು, ಕೊಟ್ಟ ಮಾತಿಗೆ ತಪ್ಪಬಾರದು ಕಂದ, ಕೆಟ್ಟ ಯೋಚನೆ ತೊರೆದು ಶೀಘ್ರದಿ ಹೀಗಲಿ ನಿಷ್ಠೆಯಿಂದಲೇ ಪೂಜೆ ನಾನು ಮೆಚ್ಚುವ ಎಲ್ಲ ಜಗದೀಶ ಖಂಡಿತವಾಗಿಯೂ ಮೆಚ್ಚುತ್ತಾನೆ. ನಿಷ್ಠೆಯಿಂದಲೇ ಎಲ್ಲ ಮೆಚ್ಚುವ ಜಗದೀಶ ಕೊಟ್ಟ ಮಾತಿಗೆ ತಪ್ಪಬಾರದು ತಪ್ಪಬಾರದು. ಕಂದ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲೇಬಾರದು. ಹಾಗಾಗಿ ಕೆಟ್ಟ ಯೋಚನೆಯನ್ನು ಬಿಟ್ಟು ಶೀಘ್ರದಲ್ಲಿ ನಾನು ಅಲ್ಲಿಗೆ ಹೋದೆನೆಂದಾದರೆ ಖಂಡಿತವಾಗಿಯೂ ಆ ಪರಮಾತ್ಮ ಮೆಚ್ಚುತ್ತಾನೆ. ಅಮ್ಮಗಳಿರ, ಅಕ್ಕಗಳಿರ, ಅಮ್ಮಗಳಿರ ಅಕ್ಕಗಳಿರ ನಿಮ್ಮ ತ್ಯಜಿಸಿ ಪೋಪೆ ನಿಮ್ಮ ತ್ಯಜಿಸಿ ಪೋಪೆ ಕಂದ ನಿಮ್ಮ ಮೈನೆಂದು ಸಲಗಿದೆ ಕಂದ ನಿಮ್ಮ ಮೈನೆಂದು ಸಲಗಿರಿ ಮರ್ಮ ಬರಿದು ಅಮ್ಮಗಳಿರ ಅಕ್ಕಗಳಿರ ಅಪ್ಪ ಅಕ್ಕ ಅಮ್ಮಗಳಿರ ಅಕ್ಕಗಳಿರ ಅಕ್ಕಗಳಿರ. ಇಂದು ನಿಮ್ಮೆಲ್ಲರನ್ನು ತ್ಯಜಿಸಿ ಹೋಗುವವಳು ನಾನು. ಕೊನೆಯ ಕ್ಷಣದಲ್ಲಿ ಕೈ ಜೋಡಿಸಿ ಕೇಳಿಕೊಳ್ಳುತ್ತಾ ಇದ್ದೇನೆ, ನಿಮ್ಮ ದಮ್ಮಯ್ಯ ಈ ಕನ್ನಡನ್ನು ತಪ್ಪಲೆಯನ್ನಾಗಿ ಮಾಡಬೇಡಿ, ನಿಮ್ಮದೇ ಕನ್ನನೆಂದು ಸಲಹಿ. ದಮ್ಮಯ್ಯ ಅಷ್ಟು ಮಾತ್ರ ಅಲ್ಲ, ಮುಂದೆ ಬಂದರಿ ಮುಂದೆ ಬಂದರೆ ಹಾಯ ಕೇಳಿ ಹಿಂದೆ ಬಂದರೆ ಹೃದಯ ಕಂದ ನಿಮ್ಮವನೆಂದು ಸಲಹಿ ಕಂದ ನಿಮ್ಮವನೆಂದು ಸಲಹಿ ಈ ತಪ್ಪಲಿ ಕರುವನು ಮುಂದೆ ಬಂದರೆ ಹಾಯದು ಹಿಂದೆ ಬಂದರೆ ಹೃದಯ ಬೇಡಿ ಅಕ್ಕಗಳಿರ ಅಮ್ಮಗಳಿರ ಅಕ್ಕಗಳಿರ, ಅಮ್ಮಗಳಿರ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ನಿಮ್ಮದೇ ಕನ್ನನೆಂದು ಸಾಕಿ ಸಲಹಿ. ದಮ್ಮಯ್ಯ ಈ ಮಗುವನ್ನು ತಪ್ಪಲಿಯನ್ನಾಗಿ ಮಾಡಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮಗು, ನಾನಿನ್ನು ಬರುತ್ತೇನೆ, ಹೋಗ್ತೇನೆ ಕಂದ.
ಮೊರೆಯಿತು ಪುಣ್ಯ ಕೋಟಿಯದು ನೋಡಿದನು ಏನಿದು ಬರಲಿಲ್ಲ ಎಂದು ಯೋಚಿಸಿದರೆ ಕಣ್ಣ ಮುಂದೆಯೇ ಬಂದು ನಿಂತಿದೆ ಅದೇನು ಕಂಡವಿದನು ಮಾಂಸವಿದನು ಯಾತ್ರಾಯ ಈ ಅನ್ನ ರುಂಡ ತಪ್ಪಿಸಿರುಗಿರ ದುಡಿಯದು ಯಾತ್ರಾಯ ಕಂದನ ಬೀಳ್ಕೊಂಡು ಬಂದೆ ಯಾತ್ರಾಯ ನೀನು ಬಂದೆಯಂತೆ ನಿತ್ಯ ಯಾಕೆ ಯಾತ್ರಾಯ ಕಂಡವಿದನು ಮಾಂಸವಿದನು ನುಡಿದಂತೆ ನಡೆದಿದ್ದೇನೆ. ಇದು ನನ್ನ ಮಾಂಸವನ್ನ ಮೆದ್ದು ನನ್ನ ಬಿಸಿ ರಕ್ತವನ್ನ ಕುಡಿದು ಸಂತೃಪ್ತನಾದ ಕಂಡು ನಾನು ದಿಗಿಲು ಕೊಂಡೆ ಪುಣ್ಯ ಕೋಟಿ ಎನ್ನ ಕಂಡದೆಯೋ ಕರಗಿದೆಯೋ ಪುಣ್ಯ ಕೋಟಿ ಕೊಂದು ಬಿತ್ತುನಲ್ಲಂದು ನಿನ್ನ ಪುಣ್ಯ ಕೋಟಿ ಎನ್ನ ಮಂಡನೆಂದು ಬಗೆಯದಿರು ಪುಣ್ಯ ಕೋಟಿ ಕಂಡು ತಾನು ದಿಗಿಲುಕೊಂಡೆ ನಿನ್ನ ತಿಲ್ಲಿ ಕಂಡು ಮತ್ತೆ ನಿನ್ನನ್ನು ತಿನ್ನುವುದಕ್ಕೆ ಮುಂದಾಗಬೇಕೇ ತಾಯಿಯೇ ಸಾಧ್ಯವಿಲ್ಲವಮ್ಮ ಸಾಧ್ಯವಿಲ್ಲ ಬಡ್ಡನಲ್ಲವಮ್ಮ ನಾನು ಬಡ್ಡನಲ್ಲ ಏತಕ್ಕೆ ಎನ್ನೊಳ್ಳು ಕರುಣೆಯು ಪ್ರಾರ್ಥನೆ ನಮಿಸುವೆ ಎನ್ನಲೇ ಶೀತರ ಪಕ್ಷಿಸಿಗ ಶಿವೆಯ ಕಾಟಕ ಪರಿಹರಿಸು ಏತಕ್ಕೆ ಎನ್ನೊಳ್ಳು ಕರುಣೆಯು ಏಕಕ್ಕೆ ಎನ್ನಳು ಈ ರೀತಿಯಾದಂತಹ ಕರುಣೆಯನ್ನು ತೋರುತ್ತಾ ಇದ್ದಿ. ನನ್ನ ಮಾಂಸವನ್ನ ಮೆದ್ದು ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ. ಸಂತೃಪ್ತನಾಗಯ್ಯ ಬಾ ಇದು. ಭವದ ಬಲ್ಲವ ದೊರೆದು ಶಾಶ್ವತ ಧವಳ ಮುಕ್ತಿಯ ಹೊಂದೆ ಕೀರ್ತಿಯ ಸಾವನಿಪುದು ಎಲೆ ತಾಯಿ ಈಗ ಲೋಕವನ್ನು ನಾತ್ಯಜಿಪೆ ಭೂಮಿಯೊಳಗೆ ಪುನರ್ಜನ್ಮ ನಾ ಪಡೆಯುವಡೆ ನಿನ್ನಯ ಪುಣ್ಯದ ಪದಿ ಅವತರಿಸಿ ಶುಭಯೋಗ ಕರುಣಿಸುವುದು ಎನ್ನುತ್ತ ಹುಲಿಯು ಅಲ್ಲಿಯೇ ಭವದ ಬಂಧವ ಬರಲು ನಿನ್ನ ಈ ಸತ್ಯವಂತಿಕೆಯನ್ನು ಕಂಡ ಮೇಲೆ ಮತ್ತೆ ನಿನ್ನಂತಹ ಹೊಟ್ಟದಲ್ಲವಮ್ಮ ನಾನು ತಾಯೇ ಈಗ ಈ ಹಲೋಕವನ್ನು ತ್ಯಜಿಸಿ